ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ತ್ರಾ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಗುರುವಾರ ಮಧ್ಯಾಹ್ನ 1:30 ಸುಮಾರಿಗೆ ಕಾಸರಗೋಡಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಬ್ರೇಕ್ ವಿಫಲಗೊಂಡ ಪರಿಣಾಮ ನಿಯಂತ್ರಣ ತಪ್ಪಿ ಬಸ್ ಶೆಲ್ಟರ್ಗೆ ಡಿಕ್ಕಿ ಹೊಡೆದಿದೆ. ಬಸ್ ನಿಲ್ದಾಣದಲ್ಲಿ ನಿರೀಕ್ಷಿಸುತ್ತಿದ್ದ 4 ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಮೃತರು ಒಂದೇ ಕುಟುಂಬದವರು ಎಂದು ಪೊಲೀಸರು ದೃಢಪಡಿಸಿದ್ದಾರೆ. ಜೊತೆಗೆ ಒಂದು ಮಗು ಸಹ ದುರಂತದಲ್ಲಿ ಮೃತಪಟ್ಟಿದೆ. ಶೆಲ್ಟರ್ ಹತ್ತಿರ ನಿಲ್ಲಿಸಿದ್ದ ಆಟೋ ರಿಕ್ಷಾದಲ್ಲಿದ್ದವರು ಸಹ ಅಪಘಾತಕ್ಕೆ ಒಳಗಾಗಿದ್ದಾರೆ. ಅದರ ಹೊರತಾಗಿ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಚೂರು ಏನೈತೆ ಪೋಪೆ ಓ ಅಣ್ಣ 12 ಅರ್ಥ ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ತಲಪಾಡಿ. ಏಕವಿನ್ಯಾಸ ನಕ್ಷೆ ಅನುಮೋದನೆ ಆದೇಶದ ಸಹಿ ಫೋರ್ಜರಿ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸದೆ ಪ್ರಕರಣವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿರುವ ಫುಡಾ ಅಧಿಕಾರಿ ಗುರುಪ್ರಸಾದ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ತನಿಖೆಗೆ ಒಳಪಡಿಸಬೇಕು ಎಂದು ನಗರಸಭೆಯ ಮಾಜಿ ವಿಪಕ್ಷ ನಾಯಕ ಎಚ್ ಮೊಹಮ್ಮದ್ ಆಲಿ ಆಗ್ರಹಿಸಿದರು. ಪ್ರಕರಣದ ಎಲ್ಲ ದಾಖಲೆಗಳನ್ನು ನೋಡಿದಾಗ ಗುರುಪ್ರಸಾದ್ ಪಂಚಾಯಿತಿಗೆ ಬರೆದಿರುವಂತೆ ಕೇವಲ ಸಹಿ ಮಾತ್ರ ಫೋರ್ಜರಿ ಆಗಿರುವುದಲ್ಲ, ಪೂಡಾ ಕಚೇರಿಯ ಮೊಹರು, ಲೆಟರ್ ಹೆಡ್ ಕೂಡ ದುರುಪಯೋಗ ಆಗಿದೆ. ಫೋರ್ಜರಿ ಸಹಿ ಇರುವ ಪತ್ರದಲ್ಲಿ ಸರ್ಕಾರ ಲಾಂಛನವನ್ನ ಬಳಸಲಾಗಿದೆ. ಕಚೇರಿಯ ಲೆಟರ್ ಹೆಡ್, ಸೀಲ್ ಬಳಸಿಕೊಂಡಿರುವುದರಲ್ಲಿ ಕಚೇರಿ ಸಿಬ್ಬಂದಿಗಳು ಬಾಕಿಯಾಗಿದ್ದಾರೆಯೇ ಅಥವಾ ಬೇರೆ ಯಾರಾದರೂ ಬಾಕಿಯಾಗಿದ್ದಾರೆಯೇ ಎಂದು ಪತ್ತೆ ಹಚ್ಚಲು ಕಚೇರಿ ತನಿಖೆಯನ್ನ ಈವರೆಗೂ ನಡೆಸಿಲ್ಲ. ಇದು ಅನುಮಾನಕ್ಕೆ ಎಡೆಮಾಡಿಕೊಡುತ್ತದೆ. ಮಂಗಳೂರಿನಲ್ಲಿ ಆನೆ ನಡೆದದ್ದೇ ಹಾದಿ ಆಗಿರಬಹುದು, ಆದರೆ ಪುತ್ತೂರಿನಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಚಪಾತಿ ಮಾಡುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ರು. ಈಗ ಮೆಂಬರ್ ಸೆಕ್ರೆಟರಿ ಏನು ಹೇಳ್ತಾರೆ, ಗುರುಪ್ರಸಾದ್ ಏನು ಹೇಳ್ತಾರೆ ಅಂದ್ರೆ ನನ್ನ ಸಹಿ ಫೋರ್ಜರಿ ಆಗಿದೆ, ಇದರಲ್ಲಿ ಸಹಿ ಮಾತ್ರ ಫೋರ್ಜರಿ ಅಲ್ಲ, ಕಚೇರಿ ಮೊಹರು, ಸೀಲ್ ಫೋರ್ಜರಿ ಆಗಿದೆ, ಲೆಟರ್ ಫೋರ್ಜರಿ ಆಗಿದೆ, ಲಾಂಛನ ದುರುಪಯೋಗ ಆಗಿದೆ. ಇದು ದೊಡ್ಡ ಆಫೆನ್ಸ್. ಅದು ಸರ್ಕಾರದ ಲಾಂಛನವನ್ನ ದುರುಪಯೋಗ ಮಾಡೋದು ದೊಡ್ಡ ಆಫೆನ್ಸ್. ಲಾಂಛನಕ್ಕೆ ಒಂದು ಸಮಿತಿ ಇದೆ, ಯಾರು ಹಾಕಬೇಕು, ಹೇಗೆ ಹಾಕಬೇಕು. ಆಕ್ಚುಲಿ ಈ ನಗರ ಸ್ಥಳೀಯ ಸಂಸ್ಥೆ ಯಾವುದು ಕೂಡ ಈ ಏನು ಸರ್ಕಾರ ಅಧೀನದಲ್ಲಿರುವಂತಹ ನಿಗಮಗಳು ಇಲ್ಲಿ ಯಾರು ಲಾಂಛನ ಹಾಕಲಿಕ್ಕಿಲ್ಲ. ಲಾಂಛನ ಹಾಕೋದು ಸರ್ಕಾರದ ಅಧೀನದ ಇಲಾಖೆಗಳು ಮಾತ್ರ. ಆದರೆ ಇಲ್ಲಿ ಲಾಂಛನ ಆಗಿಲ್ಲ. ಕೂಡದವರ ಅಧಿಕೃತ ಲೆಟರ್ ಅಲ್ಲಿ ಲಾಂಛನ ಇಲ್ಲ. ಇಂಥ ದುರುಪಯೋಗವನ್ನ ಕೇವಲ ಸಹಿ ಅಂತಲ್ಲಿ ಮಾತ್ರ ಕೊಟ್ಟಿದ್ದಾರೆ ಹೊರತು ಇವರು ಎಲ್ಲವನ್ನ ಅಂಶವನ್ನ ಅದರಲ್ಲಿ ತೋರಿಸಿಲ್ಲ. ಈಗ ಇದು 2 ಲೆಟರ್ ಕೂಡ ಓದು ಮತ್ತೆ ಬರ್ತಾರೆ. ಈ ಅವ್ರು ಏನು ಕೊಡ್ಬೇಕಿತ್ತು ಕಂಪ್ಲೇಂಟ್ ಕೊಡುವಾಗ, ಲಾಂಛನ ದುರುಪಯೋಗ ಆಗಿದೆ, ನನ್ನ ಕಚೇರಿಯ ಮೊಹರು ದುರುಪಯೋಗ ಆಗಿದೆ, ಲೆಟರ್ ದುರುಪಯೋಗ ಆಗಿದೆ ಕೊಡ್ಬೇಕಿತ್ತಲ್ಲ. ಖಾಲಿ ಸಹಿ ಮಾತ್ರ ದುರುಪಯೋಗ ಮಾತ್ರ ಕೊಟ್ಟಿದ್ದಾರೆ. ಕೊಟ್ಟು ಪಂಚಾಯತಿ ಕೊಟ್ಟು ಏನಾಗಿದೆ ಅಂತ ಹೇಳಿದ್ರೆ ಕಥೆ ಅಂತಂದ್ರೆ ಪಂಚಾಯತಿಗಳು ಕೊಟ್ಟ ಲೆಟರ್ ಅಲ್ಲಿ ಏನಾಗಿದೆ, ನೈಲ್ ಅವರು ರದ್ದು ಮಾಡಿದ್ದಾರೆ.
ಇವರು 9/11 ಈ ಕೋರ್ತಿಯಾಗಿ ಅಂತ ಹೇಳುವಂತ ಪತ್ರದ ಆಧಾರದಲ್ಲಿ ಪಂಚಾಯತ್ ಅಲ್ಲಿ 9/11 ಕೊಟ್ಟಿದ್ದಾರೆ ಪಾರ್ಟಿಗೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಮುಖಂಡ ಮೌರಿಸ್ ಮಸ್ಕರೇನಸ್, ನಗರ ಪ್ರಧಾನ ಕಾರ್ಯದರ್ಶಿ ದಾಮೋದರ್ ಭಂಡಾರ್ಕರ್, ವಲಯ ಕಾಂಗ್ರೆಸ್ ಅಧ್ಯಕ್ಷ ಮೌರಿಸ್ ಕುಟಿನ್ನ, ಬೂತ್ ಅಧ್ಯಕ್ಷ ಮಹಾಬಲ ಪೂಜಾರಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ನಟ ಸ್ವರಾಜ್ ಶೆಟ್ಟಿ ನಿರ್ದೇಶನ ಹಾಗೂ ಉದ್ಯಮಿ ಲಂಚುಲಾಲ್ ಕೆಎಸ್ ನಿರ್ಮಿಸಿರುವ ತುಳುವಿನ ನೆತ್ತೆರೆಕೆರೆ ಸಿನಿಮಾವು ಆಗಸ್ಟ್ 29ರಿಂದ ಕರಾವಳಿಯಾದ್ಯಂತ ತೆರೆ ಕಾಣಲಿದೆ. ಸುದ್ದಿಗೋಷ್ಠಿಯಲ್ಲಿ ನಟ ನಿರ್ದೇಶಕ ಸ್ವರಾಜ್ ಶೆಟ್ಟಿಯವರು ಮಾತನಾಡಿ, ಈ ಸಿನಿಮಾ ವಿಭಿನ್ನ ಬಗೆಯ ಕಮರ್ಷಿಯಲ್ ಚಿತ್ರವಾಗಿದೆ. ಪ್ರಸಕ್ತ ಇರುವ ತುಳು ಸಿನಿಮಾದ ಚೌಕಟ್ಟನ್ನ ಮೀರಿ ಹೊಸ ಬಗೆಯ ದೃಷ್ಟಿಯಿಂದ ಈ ಸಿನಿಮಾವನ್ನ ರೂಪಿಸಿದ್ದು ಜಾಗತಿಕವಾಗಿಯೂ ಮಾತನಾಡುವ ಶಕ್ತಿ ಪಡೆಯಲಿದೆ. ಕನ್ನಡ ಸಹಿತ ಇತರ ಭಾಷೆಯಲ್ಲೂ ಇದನ್ನ ತೆರೆಗೆ ತರುವ ಪ್ರಯತ್ನ ನಡೆಯಲಿದೆ ಎಂದರು. ಚೇಳಾರ್, ಮುಲ್ಕಿ, ಕಿನ್ನಿಗೋಳಿಯಲ್ಲಿ ಚಿತ್ರೀಕರಿಸಲಾಗಿದೆ. ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಜೊತೆಗೆ ನಾಯಕ ನಟನಾಗಿ ನಾನು ಅಭಿನಯಿಸಿದ್ದೇನೆ. ನಾಯಕಿಯಾಗಿ ದಿಶಾಲಿ ಪೂಜಾರಿ ಹಾಗೂ ವಿಶೇಷ ಪಾತ್ರದಲ್ಲಿ ಹಿರಿಯ ನಟ ಸುಮನ್ ತಲ್ವಾರ್, ಲಂಚುಲಾಲ್ ಕೆಎಸ್ ಅವರು ಅಭಿನಯಿಸಿದ್ದಾರೆ. ಯುವ ಶೆಟ್ಟಿ, ಪುಷ್ಪರಾಜ್ ಬೊಳ್ಳೂರು, ಅನಿಲ್ ಉಪ್ಪಳ, ಭವ್ಯ ಪೂಜಾರಿ, ಪೃಥ್ವಿನ್ ಪೊಳಲಿ, ಉತ್ಸವ್ ವಾಮಂಚೂರು, ನೀತ್ ಪೂಜಾರಿ, ವಿಜಯ್ ಮಯ್ಯ, ಚಂದ್ರಶೇಖರ್ ಸಿದ್ದಕಟ್ಟೆ, ಮನೀಶ್ ಶೆಟ್ಟಿ, ನಮಿತಾ ಕಿರಣ್, ಸುನೀತಾ, ವಿನಾಯಕ್ ಜೆಪ್ಪು, ಭಗವಾನ್, ಕೀರ್ತನ್ ಮುಲ್ಕಿ ಚಿತ್ರದಲ್ಲಿದ್ದಾರೆ ಎಂದವರು ಹೇಳಿದರು. ಇನ್ನು ಕ್ಯಾಮೆರಾದಲ್ಲಿ ಉದಯ್ ಬಲ್ಲಾಳ್, ಸಂಗೀತ ವಿನೋದ್ ರಾಜ್ ಕೋಕಿಲ, ಸಂಕಲನ ಗಣೇಶ್ ನೀರ್ಚಾಲ್, ಸಾಹಸ ಮಾಸ್ ಮಾತಾ, ಟೈಗರ್ ಶಿವ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಯತೀಶ್ ಪೂಜಾರಿ, ಲೈನ್ ಪ್ರೊಡ್ಯೂಸರ್ ಆಗಿ ವಿಜಯ್ ಮಯ್ಯ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ರಾಜೇಶ್ ಕುಡ್ಲಾ, ನಿರ್ದೇಶನ ವಿಭಾಗದಲ್ಲಿ ಅವಿನಾಶ್ ಎಸ್ ಆಪ್ತಾ, ನೀತ್ ಪೂಜಾರಿ, ಕಾರ್ತಿಕ್ ಜಯಚಂದ್ರನ್, ತುಳಸಿದಾಸ್ ಮಂಜೇಶ್ವರ್, ಮೇಕಪ್ನಲ್ಲಿ ಚೇತನ್, ಆರ್ಟ್ನಲ್ಲಿ ವಿಪಿನ್ ಸಹಕರಿಸಿದ್ದಾರೆ ಎಂದರು. ಸಿನಿಮಾ 29ಕ್ಕೆ ರಿಲೀಸ್ ಆಗ್ತಿದೆ ನಾಳೆ. ನಿನ್ನೆ ಮಂಗಳೂರು ಪ್ರೀಮಿಯರ್ ಶೋ ನಡೆದಿದೆ, ತುಂಬಾ ಚೆನ್ನಾಗಿ ನಡೆದಿದೆ, ಹೌಸ್ಫುಲ್ ಶೋ ಆಗಿತ್ತು. ಇವತ್ತು ಪುತ್ತೂರಿನಲ್ಲಿ, ಇಲ್ಲಿ ಉಡುಪಿಯಲ್ಲಿ 7 ಗಂಟೆಗೆ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಸುರತ್ಕಲ್ ಸಿನಿ ಗ್ಯಾಲಕ್ಸಿಯಲ್ಲಿ 9:30 ಇಟ್ಕೊಂಡಿದ್ದೀವಿ. ಟಿಕೆಟ್ ಸೇಲ್ ಆಗ್ತಾ ಇದೆ. ಪ್ರೀ ಬುಕ್ ಶೋ ಇದೆ, ಅದೇ ಪ್ರೀ ಶೋ ಕೂಡ ಇಟ್ಟಿದ್ದೀವಿ, ನಾವು ಫ್ರೀಯಾಗಿ ಮಾಡ್ತಿದ್ದ. ಸೊ ನಿನ್ನೆ ಮಾತ್ರ ಹೌಸ್ಫುಲ್ ಹೋಗಿತ್ತು, ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲರೂ. ಸೊ ಇನ್ನು 29ಕ್ಕೆ ನಾಳೆಯಿಂದ ಶೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು, ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು ಎಲ್ಲರೂ. ಪುತ್ತೂರು ಈಗ ನಾರ್ಮಲಿ ಪುತ್ತೂರು ಥಿಯೇಟರ್ಸ್ ತುಂಬಾ ಚೆನ್ನಾಗಿ ನಡೀತಾರೆ. ಸುಬ್ರಹ್ಮಣ್ಯವಾಗಿ ಧರ್ಮಚಾವಣಿ ಆಗಿದೆ, ತುಂಬಾ ಗೆಲುವಂತ ಕೊಟ್ಟಿದೆ. ಧರ್ಮಚಾವಣಿ ಅಲ್ಲೆಲ್ಲೂ ಸಿಗ್ಲಿಲ್ಲ ಅಂದ್ರೂ ಕೂಡ ಇಲ್ಲಿ ಹೌಸ್ಫುಲ್ ಶೋ ಹೋಗ್ತಾಯಿತ್ತು. ಸೊ ಜನಗಳ ವಾಕ್ ತುಂಬಾ ಚೆನ್ನಾಗಿದೆ ಥಿಯೇಟರ್ ಅಲ್ಲಿ. ಸೊ ಹಾಗೆ ನೆತ್ತರೆಗೆರೆಗೂ ಅವರೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಅವ್ರ ಹತ್ರ ತಲುಪಿಸಿದ್ರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಫಸ್ಟ್ ಮಾಧ್ಯಮದವರು ಅವರ ಹತ್ರ ನಾಳೆ ಸಿನಿಮಾ ರಿಲೀಸ್ ಆಗ್ತಿರುವಂತಹ ವಿಷಯವನ್ನ ನೀವೆಲ್ಲರೂ ತಲುಪಿಸಬೇಕಾಗಿ ನಮಗೆ. ಚಿತ್ರದ ನಾಯಕ ನಟಿ ದಿಶಾಲಿ ಪೂಜಾರಿ, ನಟರಾದ ಭವ್ಯ ಪೂಜಾರಿ, ಪೃಥ್ವಿನ್ ಪೊಳಲಿ, ಉತ್ಸವ್ ವಾಮಂಚೂರ್ ಅವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ದುಬೈಯ ಯುವರಾಣಿ ಶೇಖಾ ಮಹ್ರಾ ಮೊಹಮ್ಮದ್ ರಶೀದ್ ಅಲ್ ಮುಕ್ತುಮ್ ಅವರು ರ್ಯಾಪರ್ ಫ್ರೆಂಚ್ ಮೊಂಟಾನಾ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿರುವುದು ದೊಡ್ಡ ಸುದ್ದಿಯಾಗಿದೆ. ಶೇಖ್ ಮಹ್ರಾ ಅವರು ಇನ್ಸ್ಟಾಗ್ರಾಂನಲ್ಲಿ ಭಾರಿ ಸುದ್ದಿ ಮಾಡಿದವರು. ಇನ್ಸ್ಟಾಗ್ರಾಂನಲ್ಲಿ ಗಂಡನಿಗನಿಸಿದ್ದ ಪ್ರಶ್ನೆಗಳನ್ನು ಕೇಳಿ ಇನ್ಸ್ಟಾಗ್ರಾಂ ಮೂಲಕವೇ ಡೈವೋರ್ಸ್ ನೀಡಿದವರು. ಆ ಮೂಲಕ ಸೆನ್ಸೇಷನ್ ಆದವರು. ದುಬೈಯ ನಿತ್ಯ ಸುದ್ದಿಯ ಯುವರಾಣಿ ಕುಣಿತದಲ್ಲೂ ಹಿಂದುಳಿದವರಲ್ಲ. ಅವರ ಡ್ಯಾನ್ಸ್ ಝಲಕ್ಗಳು ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಈಗ ರ್ಯಾಪರ್ ಜೊತೆಗೆ ಮದುವೆ ನಿಶ್ಚಿತಾರ್ಥ ಮಾಡಿಕೊಳ್ಳುವುದರೊಂದಿಗೆ ಮತ್ತೆ ಜೋರು ಸುದ್ದಿ ಸದ್ದು ಮಾಡಿದ್ದಾರೆ. ದುಬೈಯ ಯುವರಾಣಿ ನಿಶ್ಚಿತಾರ್ಥವು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಸುದ್ದಿಯಾಗಿದೆ. ರ್ಯಾಪರ್ ಅವರ ಕಾರ್ಯಕ್ರಮ ಕಾರ್ಯದರ್ಶಿ ಕೂಡ ನಿಶ್ಚಿತಾರ್ಥವನ್ನ ಸಮರ್ಥಿಸಿದ್ದಾರೆ. ಇವರಿಬ್ಬರು ಕೆಲವು ತಿಂಗಳುಗಳಿಂದ ಡೇಟಿಂಗ್ ಮಾಡುತ್ತಿದ್ದುದಾಗಿ ಗುಸುಗುಸು ಇತ್ತು. ಇತ್ತೀಚೆಗೆ ಇಬ್ಬರು ಕೈ ಹಿಡಿದು ದುಬೈಯಲ್ಲಿ ಕಾಣಿಸಿಕೊಂಡಿದ್ದಾರೆ. 31 ಪ್ರಾಯದ ಶೇಖ್ ಮಹ್ರಾ ಅವರು ದುಬೈಯ ದೊರೆ ಹಾಗೂ ಯುಎಇ ಅರಬ್ ಅಮೀರ ಒಕ್ಕೂಟದ ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಮ್ ಅವರ ಮಗಳು. ಲಂಡನ್ನಲ್ಲಿ ಓದಿರುವ ಮಹ್ರಾಗೆ 2023ರಲ್ಲಿ ದುಬೈಯ ಉದ್ಯಮಿ ಶೇಖ್ ಮಾನಾ ಜೊತೆಗೆ ಮದುವೆಯಾಯಿತು. ಆಮೇಲೆ ಗಂಡನಿಗೆ ಇನ್ಸ್ಟಾಗ್ರಾಂನಲ್ಲಿ ಡೈವೋರ್ಸ್ ನೀಡಿದ ಚತುರೆ ಈ ಮಹ್ರಾ.
ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕಾವೇರಿ ಕಟ್ಟೆ ಇದರ 27ನೇ ವರ್ಷದ ಗಣೇಶೋತ್ಸವವು ಪುತ್ತೂರಿನ ದರ್ಬೆಯ ಕಾವೇರಿ ಕಟ್ಟೆ ಕಾರ್ಟೆಕ್ನಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವೈಭವದ ಶೋಭಾಯಾತ್ರೆ ಅರ್ಚಕರಾದ ಉದಯ್ ಭಟ್ ಸಂಪ್ಯ ಇವರ ನೇತೃತ್ವದಲ್ಲಿ ನಡೆಯಿತು. ಬೆಳಿಗ್ಗೆ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ನಡೆಯಿತು. ಬಳಿಕ ಗಣಪತಿ ಹವನ, ಮಹಾಪೂಜೆ, ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ನಡೆದ ಶೋಭಾಯಾತ್ರೆಯಲ್ಲಿ ಶ್ರೀ ಮಹಾಲಿಂಗೇಶ್ವರ ಧಾರ್ಮಿಕ ಶಿಕ್ಷಣ ಕೇಂದ್ರ ಪುತ್ತೂರಿವರಿಂದ ಕುಣಿತ ಭಜನೆ, ವಿಶೇಷ ಆಕರ್ಷಣೆಯಾಗಿ ಹುಲಿವೇಷ ಕುಣಿತ ನಡೆಯಿತು. ಶೋಭಾಯಾತ್ರೆಯು ಕಾವೇರಿ ಕಟ್ಟೆಯಿಂದ ಹೊರಟು ದರ್ಬೆ ಸರ್ಕಲ್ನಿಂದ ಹಿಂದಿರುಗಿ ಕೂರ್ನಡ್ಕ ಮರೆಲಾಕಿ ಬೆದ್ರಳದಲ್ಲಿ ಗಣಪತಿಯ ವಿಗ್ರಹ ವಿಸರ್ಜನೆ ಮಾಡಲಾಯಿತು. ಬಳಿಕ ಬೆದ್ರಳದ ನಂದಿಗೇಶ್ವರ ಭಜನಾ ಮಂದಿರದ ವಠಾರದಲ್ಲಿ ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ದಿನೇಶ್ ಪಿ, ಅಧ್ಯಕ್ಷ ಗೋವರ್ಧನ್ ಶೆಟ್ಟಿ, ಉಪಾಧ್ಯಕ್ಷ ನಳಿನಾಕ್ಷ, ಕಾರ್ಯದರ್ಶಿ ದಿನೇಶ್ ಕುಮಾರ್ ಮರೇಲ್, ಕೋಶಾಧಿಕಾರಿ ಕೆಪಿ ಸುಧಾಕರ್, ಜೊತೆ ಕೋಶಾಧಿಕಾರಿ ರವೀಂದ್ರ ಹೆಗ್ಡೆ ಮರೇಲ್, ಗೌರವ ಸಲಹೆಗಾರರಾದ ಡಾ ಗೋಪಿನಾಥ್ ಪೈ, ಬಿ ವೆಂಕಟೇಶ್ ಭಟ್ ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೇಲ್ ಹಾಗೂ ಡಾಕ್ಟರ್ ಎಂ ರಾಮಣ್ಣ ಶೆಟ್ಟಿ ಸ್ಮಾರಕ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ತಪೋವನ ತೋಕೂರು ಇವರ ಸಂಯುಕ್ತಾಶ್ರಯದಲ್ಲಿ ನಿಟ್ಟೆ ಕ್ಲೈಮೇಟ್ ಆಕ್ಷನ್ ಪ್ರೋಗ್ರಾಂ 2025 ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಸಭಾಂಗಣದಲ್ಲಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಟಕ್ಕೆ ಪ್ರತಿಯೊಬ್ಬರ ಸಹಭಾಗಿತ್ವ ಅಗತ್ಯವಿದೆ ಎಂದು ತಿಳಿಸಿ, ವಿದ್ಯಾರ್ಥಿಗಳು ದಿನನಿತ್ಯದ ಜೀವನದಲ್ಲಿ ಶಾಶ್ವತ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು. ಅತಿಥಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಮಾಜಿ ಐಐಸಿ ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್. The thing is, many years back, I was also sitting, where you guys are sitting here, and we used to look into so many other dignified people coming on stage, talking about things which I never understood. But I hope many of you would also feel the same thing. But I would like to tell you, my briefing will be very brief and short also. But I would like to start with one thing. Whenever we talk to students, we need to identify certain things where we can actually talk about the important things that will benefit our young people. My dear friends, when I was a student during the 90s and also early 2000s, there was a campaign that actually took off, where we started to look into something called Millennium Development Goals, which later became Sustainable Development Goals. So during the 2000, during United Nations, one of the summits, so all the world
leaders and also countries came together, where they identified climate change is one of the most, I would say, biggest threat during that time and also now, where the mankind should come together and address it. ಅತಿಥಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಮಾಜಿ ಐಐಸಿ ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಜಿ ಶ್ರೀನಿಕೇತನ್ ಅವರು ಭಾಗವಹಿಸಿದ್ರು. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಎಂಎಸ್ ಮೂಡಿತಾಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. We are all today talking about Vikasit Bharat 2047. We want to be a developed nation. The route to becoming a developed nation is to increase your GDP. And we are happy that if you look at the path we are treading over the years, it's quite possible that we will become a developed nation by 2047 with the kind of GDP growth rate that we have today, the highest GDP growth rate in the whole world. Many countries have become developed nations, but the problem is the basic tenets, the principles that should have been followed so as to be a developed nation has not been followed by others. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಡಾಕ್ಟರ್ ಸುಮಾ ಬಲ್ಲಾಳ್, ರಿಜಿಸ್ಟ್ರಾರ್ ಡಾಕ್ಟರ್ ಹರ್ಷ ಹಾಲಹಳ್ಳಿ, ಉಪ ರಿಜಿಸ್ಟ್ರಾರ್ ಹಾಗೂ ಎಸ್ಜಿಡಿ ಸೆಲ್ ಮುಖ್ಯ ಸಂಯೋಜಕಿ ಶ್ರೀಲತಾ ರಾವ್, ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ವಿನಾಯಕ ಬಿಶೆಟ್, ಎನ್ಎಸ್ಎಸ್ ಸಂಯೋಜಕ ಶಶಿಕುಮಾರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದಳಕಟ್ಟೆ. ಮಂಗಳೂರು ಬೊಕ್ಕಪಟ್ಟಣದ ಯುವಜನ ಸಂಘ ಅಕ್ಷಯ್ ಇದರ 57ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಸಂಭ್ರಮದಿಂದ ನಡೆಯುತ್ತಿದೆ. எஞ்சித்தி மகனு படையழு பார்வதி, எஞ்சித்தி மகனு படையழு பார்வதி, ಅಂಚಿತಿ ಬಾಲೆಗು ದುಂಬುದ ಆರತಿ. ದಿವಂಗತ ಗಣಪತಿ ಭಟ್ ಅವರ ಮಕ್ಕಳ ನೇತೃತ್ವದಲ್ಲಿ ಅಕ್ಷಯ ಬೊಕ್ಕಪಟ್ಟಣದ 57ನೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಆಗಸ್ಟ್ 27ರಂದು ಗಣಪತಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು 3 ದಿನಗಳ ಪೂಜಾ ಕಾರ್ಯಕ್ರಮಗಳ ಬಳಿಕ ವಿಸರ್ಜನೆಯನ್ನ ಮಾಡಲಾಗುತ್ತಿದೆ. ಯುವಜನ ಸಂಘ ಅಕ್ಷಯ ಬೊಕ್ಕಪಟ್ಟಣ ನಮ್ಮ 57ನೇ ಸಾರ್ವಜನಿಕ ಗಣೇಶೋತ್ಸವ ನಿನ್ನೆ ಬೆಳಗ್ಗೆ ನಮ್ಮ ಈ ಅಕ್ಷಯ ಸಭಾಂಗಣದಲ್ಲಿ ಶ್ರೀ ವೀರವಿನಾಯಕ ದೇವರ ವಿಗ್ರಹದ ಪ್ರತಿಷ್ಠಾಪನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ನಿನ್ನೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಶ್ರೀ ದೇವರ ಸೇವೆಗಳು ಒಳ್ಳೆ ರೀತಿಯಲ್ಲಿ ಕೈಂಕರ್ಯಗಳಲ್ಲಿ ಕಂಡುಕೊಂಡಿದೆ. ಅದೇ ರೀತಿ ಇವತ್ತು ನಾವು 2ನೇ ದಿವಸದ ಇವತ್ತು ಈ ಗಣೇಶೋತ್ಸವದ ಪರ್ವಕಾಲದಲ್ಲಿದ್ದೇವೆ. ನಮ್ಮ ಯುವಜನ ಸಂಘ 1969ನೇ ಇಸವಿಯಲ್ಲಿ ನಮ್ಮ ಹಿರಿಯವರು ಪ್ರಾರಂಭಗೊಳಿಸಿದಂತಹ ನಮ್ಮ ಈ ಒಂದು ಗಣಪತಿ ಇವತ್ತು ನಮ್ಮ ಅಕ್ಷಯ ಸಭಾಂಗಣದಲ್ಲಿ ನಮ್ಮ ಸ್ವಂತ ಕಟ್ಟಡದಲ್ಲಿ ನಾವೊಂದು ನಮ್ಮ ಅಕ್ಷಯ ಗಣಪತಿಯನ್ನು ನಾವು ಪ್ರತಿಷ್ಠಾಪನೆಗೊಂಡಿದ್ದೇವೆ. ಇವತ್ತು ಶ್ರೀದೇವರಿಗೆ ಮಧ್ಯಾಹ್ನ ಪೂಜೆಯಿಂದ ರಾತ್ರಿ ಮಹಾಪೂಜೆ ಹಾಗೂ ನಾಳೆ ಸಾಯಂಕಾಲ ಶ್ರೀದೇವರ ವಿಸರ್ಜನಾ ಮೆರವಣಿಗೆಯೊಂದಿಗೆ ನಮ್ಮ ಈ 3 ದಿವಸದ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸಲಿದ್ದೇವೆ. ಇವತ್ತು ಸಾಯಂಕಾಲ ನಮಗೆ ಇಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ನಮ್ಮ ಹಿರಿಯವರಿಗೆ ಹಾಗೂ ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೀರ್ತಿ ತಂದ ನಮ್ಮ ಪ್ರತಿಭೆಗಳಿಗೆ ಇವತ್ತು ಸಾಯಂಕಾಲ ನಾವು ಇವತ್ತು ಈ ನಮ್ಮ ಸಭಾಂಗಣದಲ್ಲಿ ನಾವು ಅವರಿಗೆ ಸನ್ಮಾನಗೊಳಿಸಲಿದ್ದೇವೆ. ಇಂದು ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಮಹಾದೇವ ಶಂಭೋ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಮಹಾದೇವ ಶಂಭೋ ಹರ ಮಹಾದೇವ ಶಂಭೋ ಮಹಾದೇವ ಈ ಸಂದರ್ಭದಲ್ಲಿ
ಅಕ್ಷಯ ಬೊಕ್ಕಪಟ್ಟಣದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ನರೇಂದ್ರ ಸಾಲ್ಯನ್, ಉಪಾಧ್ಯಕ್ಷರಾದ ಆರ್ ಗಣೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾರ್ತಿಕೇರ ಭಂಗೇರ, ಕೋಶಾಧಿಕಾರಿ ವರುಣ್ ಕರ್ಕೇರ, ಜೊತೆ ಕಾರ್ಯದರ್ಶಿ ಚೇತನ್ ಕೋಟ್ಯಾನ್, ಚಿತ್ರಕುಂದರ್, ಕ್ರೀಡಾ ಕಾರ್ಯದರ್ಶಿ ರಾಹುಲ್ ಸುವರ್ಣ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಯುಎಸ್ಎಯ ಫೈಟರ್ ಜೆಟ್ 35 ಯುದ್ಧ ವಿಮಾನವೊಂದು ತಾಂತ್ರಿಕ ದೋಷಕ್ಕೆ ಒಳಗಾದಾಗ ನಿಭಾಯಿಸಲು ಯತ್ನಿಸಿದ ಪೈಲಟ್ ಅಂತಿಮವಾಗಿ ಪ್ಯಾರಾಚೂಟ್ ಮೂಲಕ ಹಾರಿ ಬಚಾವಾಗಿದ್ದಾರೆ. ಪೈಲಟ್ ವಿಮಾನದಿಂದ ಪ್ಯಾರಾಚೂಟ್ ಮೂಲಕ ಹಾರಿದ ಮೇಲೆ ಫೈಟರ್ ಜೆಟ್ ವಿಮಾನವು ಅಲಸ್ಕಾದ ವಿಮಾನ ರನ್ವೇಯಲ್ಲಿ ಪತನಗೊಂಡು ಭಗ್ನಗೊಂಡಿದೆ. ಕಾರ್ಯ ನಿಲ್ಲಿಸಿದ ಯುದ್ಧ ಜೆಟ್ ಉಳಿಸಲು 50 ನಿಮಿಷಗಳ ಕಾಲ ಸಂಬಂಧಿಸಿದ ಎಂಜಿನಿಯರ್ಗಳ ಜೊತೆಗೆ ಪೈಲಟ್ ಚಾಟ್ ಮಾಡುತ್ತಾ ವಿಮಾನ ಸರಿಪಡಿಸಲು ಪ್ರಯತ್ನಿಸಿದ್ದಾರೆ. ಆ ಚಾಟ್ ಮಾತುಕತೆಯು ಅಂತಿಮವಾಗಿ ಹತಾಶೆಯಾದಾಗಿ ಬದಲಾಗಿದೆ. ರನ್ವೇಯ ಆಚೀಚೆ ವಿಮಾನವು ಚಾಟ್ ವೇಳೆ ಟಳಾಯಿಸುತ್ತಿತ್ತು, ಇಳಿದು ಮೇಲೇರುತ್ತಿತ್ತು. ಹೀಗೇಕೆ ಸುತ್ತುತ್ತಿದೆ ಎಂದು ಜನರು ಗಮನಿಸಿ ಮಾತನಾಡಿಕೊಳ್ಳತೊಡಗಿದ್ರು. ಆಗದು ಎಂದು ಕೈಬಿಟ್ಟ ಮೇಲೆ ಜೆಟ್ ರನ್ವೇಗೆ ಬಿದ್ದು ಉರಿದುದರಿಂದ ಬೇರೆ ಅಪಾಯವಾಗಲಿಲ್ಲ. ಅಷ್ಟರ ಮಟ್ಟಿಗೆ ಹಿಡಿತ ಸಾಧಿಸಿದ ಪೈಲಟ್ ಕೂಡ ಸುರಕ್ಷಿತವಾಗಿ ನೆಲಮುಟ್ಟಿದ್ರು. ಲಾಕ್ ಹೀಡ್ ಮಾರ್ಟಿನ್ ರವರ ಜೆಟ್ 35 ಮೊದಲೇ ಟೀಕೆಗೆ ಒಳಗಾಗಿತ್ತು. 2021 ಅದರ ಬೆಲೆ ಕೂಡ 2024ಕ್ಕೆ ಒಂದಷ್ಟು ಇಳಿದಿತ್ತು. ಮಹಾಚೌತಿಯ ಅಂಗವಾಗಿ ಬ್ರಹ್ಮಾವರ ತಾಲೂಕಿನ ನಾನಾ ಭಾಗಗಳಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವಗಳು 1ರಿಂದ 5 ದಿನಗಳ ಕಾಲ ಪೂಜೆ ಪ್ರಾರ್ಥನೆಗಳು ಜರುಗುತ್ತಿದೆ. ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ, ಗಣಹೋಮ, ರಂಗಪೂಜೆ ಸೇರಿದಂತೆ ನಾನಾ ಪೂಜೆ ನಡೆಯುತ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭಜನೆ, ಮನೋರಂಜನಾ ಕಾರ್ಯಕ್ರಮಗಳು, ನೃತ್ಯ, ಸಂಗೀತಗಳು, ಭಕ್ತಿಗೀತೆ, ಯಕ್ಷಗಾನಗಳು ನಡೆಯುತ್ತಿತ್ತು. ಬಾರ್ಕೂರಿನ ಮುಖ್ಯ ರಸ್ತೆಯ ಬಳಿಯಲ್ಲಿ 2ನೇ ವರ್ಷದಲ್ಲಿ ನಡೆಯುತ್ತಿರುವ ರಾಜಧಾನಿ ರಾಜ ಇವರ ವತಿಯಿಂದ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ 13 ಅಡಿ ಎತ್ತರದ ಗಣಪತಿ ಪ್ರತಿಷ್ಠಾಪನೆ ನಡೆದಿದ್ದು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಶ್ರೀ ಗಣೇಶೋತ್ಸವವನ್ನು ಪ್ರಥಮ ಬಾರಿಗೆ ಆರಂಭಿಸಿದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಚಿತ್ರವೇದಿಕೆಯ ಮೇಲೆ ಕಂಡುಬಂದ್ರೆ, ಮತ್ತೊಂದು ಭಾಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್, ಸ್ವಾಮಿ ವಿವೇಕಾನಂದ, ಭಗತ್ ಸಿಂಗ್ ಸೇರಿದಂತೆ ಅನೇಕ ದೇಶಭಕ್ತರ ಭಾವಚಿತ್ರಗಳನ್ನು ಇರಿಸಲಾಗಿತ್ತು. ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 47 ಸಾರ್ವಜನಿಕ ಗಣೇಶೋತ್ಸವಗಳು ಇದ್ದು, 18 ಗಣಪತಿಯನ್ನ ಬುಧವಾರ, 18 ಗುರುವಾರ ಕೂಡ ಮಳೆಯಲ್ಲಿ ಮೆರವಣಿಗೆಯ ಮೂಲಕ ಜಲಸ್ತಂಭನ ಮಾಡಲಾಯಿತು. ಅಬ್ಬರದ ಧ್ವನಿಗಳ ಡಿಜೆಗಳಿಗೆ ನಿಯಂತ್ರಣ ಇರುವ ಕಾರಣ ಭಜನಾ ಕಾರ್ಯಕ್ರಮಗಳು ಕಂಡುಬಂತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. ಮಂಗಳೂರಿನ ಕಂಕನಾಡಿಯ ಪೊಂಪೆಲ್ನಲ್ಲಿರುವ ಗಣೇಶಪುರದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮತ್ತು ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನದ ವತಿಯಿಂದ 53ನೇ ವರ್ಷದ ಶ್ರೀ ಗಣೇಶೋತ್ಸವದ ಅಂಗವಾಗಿ ಸುಮುಖ ಸಭಾಭವನದಲ್ಲಿ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿಘ್ನ ನಿವಾರಕ ಕಾಯೋ, ಭಗ್ನ ವಿನಾಶಕ ಕಾಯೋ, ವಿಘ್ನ ನಿವಾರಕ ಕಾಯೋ. ಗಣೇಶಪುರ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಕಳೆದ 2 ದಿನಗಳಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಇಂದು ಮುಂಜಾನೆ ಪ್ರಧಾನ ಅರ್ಚಕರಾದ ವೇದಮೂರ್ತಿ ವಿವೇಕಾನಂದ ನೀಗ್ಲೆ ಅವರ ನೇತೃತ್ವದಲ್ಲಿ ಗಣಹೋಮ ನೆರವೇರಿತು. ಈ ವೇಳೆ ಅಧ್ಯಕ್ಷರಾದ ಅಶೋಕ್ ಎಸ್ ಪಂಡಿತ್ ಅವರು ಮಾತನಾಡಿ, ಕಳೆದ 2 ದಿನಗಳಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಭಜನೆ, ಧಾರ್ಮಿಕ ಸಭಾ ಕಾರ್ಯಕ್ರಮ, ರಂಗಪೂಜೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದಿದೆ ಎಂದು ಹೇಳಿದರು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಸುಮುಖ ಭವನ ಗಣೇಶಪುರ ಪಂಪರ್
ಎಂಕಲ್ನ 53ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಗೋಡೆ ಗಣೇಶೋತ್ಸವ ಪ್ರತಿಷ್ಠೆ ಮಾಡ್ತದೆ ಇನಿ ಆಯ್ತಾ ಲಾಸ್ಟ್ ವಿಸರ್ಜನೆ ಪೂಜೆ ಬಯ್ಯ ಡಾಯರ್ ಉಂಟು ಅವು ಆಯ್ನದ ಪಕ್ಕ ಶೋಭಾಯಾತ್ರೆ 5 ಗಂಟೆಗೆ ಶೋಭಾಯಾತ್ರೆ ಪಂಪೆ ಮುಲ್ಪಾಡ್ತೆ ಪಂಪೆಲ್ಲ ಆದೆ ಹಳೆ ಮಾರ್ಗ ಕಂಕನಾಡಿ ಹಳೆ ಮಾರ್ಗ ಆದೆ ಬೈಪಾಸ್ ರೋಡ್ ಆದೆ ಸೀದಾ ಪಂಪೆಲ್ ಬರ್ತದೆ ನಾಗೂರಿ ಪಡೀಲ್ ಹೋದು ಬೈರಾಡಿ ಕರೆಕ್ಟ್ ವಿಸರ್ಜನೆ ಮಾಡ್ತೀವಿ. ತದಬಳಿಕ ಮುಖಂಡರಾದ ಶರಣ್ ಪಂಪೆಲ್ ಅವರು ಮಾತನಾಡಿ, ಗುರುವಾರ ಸಂಜೆ ಶ್ರೀ ಮಹಾಗಣಪತಿ ದೇವರಿಗೆ ಮಹಾಪೂಜೆಯೊಂದಿಗೆ ದೇವರ ಶೋಭಾಯಾತ್ರೆಯು ಪ್ರತಿಷ್ಠಿತ ಸ್ಥಳದಿಂದ ಹೊರಟು ಪಂಪೆಲ್ ಕಂಕನಾಡಿ ಹಳೆ ಮಾರ್ಗವಾಗಿ ಕಂಕನಾಡಿ ಸರ್ಕಲ್ನಲ್ಲಿ ತಿರುಗಿ ಬೈಪಾಸ್ ರಸ್ತೆಯಾಗಿ ಪಂಪೆಲ್ ಗರುಡಿ ಹಾಗೂ ನಾಗುರಿಯಾಗಿ ಪಡೇಲ್ನಲ್ಲಿ ಬೈರಾಡಿಕೆರೆಯಲ್ಲಿ ಶ್ರೀ ದೇವರ ವಿಗ್ರಹವನ್ನ ಜಲಸ್ತಂಭನಗೊಳಿಸಲಾಗುವುದು ಎಂದು ಹೇಳಿದರು. ಸಾರ್ವಜನಿಕ ಗಣೇಶೋತ್ಸವವು ಬಹಳ ವಿಜೃಂಭಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಡೆಯುತ್ತಾ ಇದೆ. ಸುಮಾರು 400 ಕಡೆ ಇವತ್ತು ಗಣೇಶೋತ್ಸವ ಕಾರ್ಯಕ್ರಮಗಳು ನಡೆಯುತ್ತದೆ. ಅದರಲ್ಲಿ ನಮ್ಮದು ಪಂಪೆಲ್ನ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಒಂದು ಕಳೆದ 53 ವರ್ಷಗಳಿಂದ ಬಹಳ ವಿಜೃಂಭಣೆ ಸಡಗರದಿಂದ ನಾವು ಈ ಭಾಗದಲ್ಲಿ ಈ ಗಣೇಶೋತ್ಸವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಇಲ್ಲಿಯ ವಿಶೇಷತೆ ಏನಂದರೆ ಇಲ್ಲಿಯ ಮಹಾಗಣಪತಿ ದೇವರು ಪೂರ್ತಿ ಮಣ್ಣಿನಿಂದ ರಚನೆಯಾದಂತಹ ಶ್ರೀ ಮಹಾಗಣಪತಿ ದೇವರು. ಇದು ಭಾಳಷ್ಟು ಕಡಿಮೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಮಣ್ಣಿನ ಮೂರ್ತಿಯನ್ನು ಆರಾಧನೆ ಮಾಡುವಂಥದ್ದು. 2 ದಿವಸಗಳ ಕಾಲ ನಾವಿದನ್ನು ಆರಾಧನೆ ಮಾಡ್ತೀವಿ. ನಿನ್ನೆಯ ದಿವಸ ಪ್ರತಿಷ್ಠಾಪನೆ ಮಾಡಿ ಬೇರೆ ಬೇರೆ ಕಾರ್ಯಕ್ರಮಗಳು. ಇವತ್ತು ಸಂಜೆ ಭವ್ಯವಾದಂತಹ ಶೋಭಾಯಾತ್ರೆ ನಡೀಲಿಕ್ಕೆ ಇದೆ. ಸಂಜೆ ಈ ಪಂಪೆಲ್ ಇಲ್ಲಿಯ ಭಾಗದಿಂದ ನಮ್ಮ ಶೋಭಾಯಾತ್ರೆಯು ಕಂಕನಾಡಿ ಮುಖಾಂತರ ಕಂಕನಾಡಿ ಬೈಪಾಸ್ ರಸ್ತೆಯಾಗಿ ಹಳೆ ರಸ್ತವಾಗಿ ಹೊಸ ಮಾರ್ಗವಾಗಿ ಪಂಪೆಲ್ ಮುಖಾಂತರ ಪಡೀಲ್ನ ಬೈರಾಡಿ ಕೆರೆಯಲ್ಲಿ ಈ ವಿಸರ್ಜನೆ ಕಾರ್ಯಕ್ರಮ ಆಗುತ್ತೆ. ಈ ವೇಳೆ ಗೌರವಾಧ್ಯಕ್ಷರಾದ ಎಂ ಮಂಜುನಾಥ್ ಪ್ರಭು, ಉಪಾಧ್ಯಕ್ಷರಾದ ಪದ್ಮನಾಭ ನಾಕುರಿ, ಪ್ರಧಾನ ಕಾರ್ಯದರ್ಶಿ ವಿನಯ್ ಚಂದ್ರ, ಕೋಶಾಧಿಕಾರಿ ರಾಜೇಶ್ ಶೇಖಾ, ಜೊತೆ ಕಾರ್ಯದರ್ಶಿ ಪ್ರಶಾಂತ್ ಪಂಡಿತ್, ಪ್ರಮೋದ್ ಸುವರ್ಣ, ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಟಿಎನ್ ಅಶೋಕನ್, ನಿಕಟಪೂರ್ವ ಕಾರ್ಪೊರೇಟರ್ ಆದ ಸಂದೀಪ್ ಗರೋಡಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. 17ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನ ಮೊಗರು ಇದರ ವತಿಯಿಂದ ನಡೆದ 2ನೆಯ ದಿನದ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಸಂದರ್ಭದಲ್ಲಿ ಬೆಳಿಗ್ಗೆ 6 ರಿಂದ 7:30 ಭಜನಾ ಕಾರ್ಯಕ್ರಮ ನಡೆಯಿತು. ಬಳಿಕ 108 ತೆಂಗಿನಕಾಯಿಯ ಮಹಾಗಣಯಾಗ ಪ್ರಾರಂಭವಾಗಿ ಪೂರ್ಣಾಹುತಿಯಾಯಿತು. ಶ್ರೀಮತಿ ಸ್ವಪ್ನ ಮತ್ತು ದೇವರಾಜ್ ಅಂಗಡಿಮಾರು ನೇತೃತ್ವದಲ್ಲಿ ತುಪ್ಪದ ನಂದಾದೀಪ ಬೆಳಗಿಸಲಾಯಿತು. ಜಪ್ಪಿನ ಮೊಗರು ಆಶ್ರಯದಲ್ಲಿ 17ನೇ ವರ್ಷದ ಜಪ್ಪಿನ ಮೊಗರು ಶ್ರೀ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಉಂಟು. ಮೊನ್ನೆ 26ನೇ ತಾರೀಕಿಗೆ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿಯವರ ಎಲ್ಲ ಆಶೀರ್ವಾದವನ್ನು ಪಡೆದುಕೊಂಡು ಗಣೇಶ ದೇವರ ವಿಗ್ರಹವನ್ನು ನಾವು ಪೂರ್ಣಕುಂಭ ಸ್ವಾಗತದೊಂದಿಗೆ ಕರೆತಂದಿದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ನಡೆದಿದೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು SCDC ಬ್ಯಾಂಕಿನ ಅಧ್ಯಕ್ಷರು ಅವರು ಉದ್ಘಾಟನೆ ಮಾಡಿ ಶ್ರೀ ಬಿ ರಮಣಾತ್ರಯ್ಯ ಹಾಗೂ ಇನ್ನಿತರ ಅನೇಕ ಗಣ್ಯರು ಕೂಡ ಭಾಗವಹಿಸ್ತಾರೆ. ನಿನ್ನೆ ಬೆಳಗ್ಗೆ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿಯವರ ಪೌರೋಹಿತ್ಯದಲ್ಲಿ ಬೆಳಗ್ಗೆ 8 ಗಂಟೆಗೆ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆ ನಡೆದು ಮಹಾಪೂಜೆ ನಡೆದು ನಿನ್ನೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷರಾದ UT ಖಾದರ್ ಅವರು, ಐವನ್ ಡಿಸೋದರವರು, ಜಿತೇಂದ್ರ ಕೊಟ್ಟಾರಿ ಅವರು, ಇನ್ನಿತರ ಅವರು ಕೂಡ ಭಾಗವಹಿಸುತ್ತಾರೆ. ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದಂಥ ಕೃಷ್ಣಾಜಿ ಪಾಲೆಮಾರ್ ಇನ್ನಿತರ ಗಣ್ಯರು ಕೂಡ ಭಾಗವಹಿಸುತ್ತಾರೆ. ರಾತ್ರಿ 8 ಗಂಟೆಗೆ ಸಾರ್ವಜನಿಕ ರಂಗಪೂಜೆ ನಡೆದು ಮಹಾಪೂಜೆ ನಡೆದು ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ.
11ರಿಂದ 2ರವರೆಗೆ ಪುತ್ತೂರು ಶ್ರೀ ಜಗದೀಶ್ ಆಚಾರ್ಯ ತಂಡದವರಿಂದ ಸಂಗೀತ ಗಾನ ಸಂಭ್ರಮ ನಡೆಯಿತು. ಮಧ್ಯಾಹ್ನ 1ರಿಂದ ಮಹಾಪೂಜೆ ನಡೆದ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ಸ್ವರಾಜ್ ಶೆಟ್ಟಿ ನಿರ್ದೇಶನದಲ್ಲಿ ಲಂಚುಲಾಲ್ ಕೆಎಸ್ ನಿರ್ಮಾಣದಲ್ಲಿ ತಯಾರಾದ ನೆತ್ತರೆಕೆರೆ ತುಳು ಸಿನಿಮಾವು ಆಗಸ್ಟ್ 29ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಸಿನಿಮಾದ ಪ್ರೀಮಿಯರ್ ಶೋ ನಗರದ ಭಾರತ್ ಸಿನಿಮಾಸ್ನಲ್ಲಿ ನಡೆಯಿತು. ಸಿನಿ ಪ್ರೇಕ್ಷಕರು ಸಿನಿಮಾವನ್ನ ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನೆತ್ತರೆಕೆರೆ ಸಿನಿಮಾ ತುಳು ಸಿನಿಮಾ ರಂಗದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಿದೆ. ತುಳು ಇತಿಹಾಸದಲ್ಲೇ ಮಾಸ್ ಸಿನಿಮಾವೊಂದು ಆಗಸ್ಟ್ 29ರಂದು ಕರಾವಳಿಯಾದ್ಯಂತ ಬಿಡುಗಡೆಗೊಳ್ಳಲಿದೆ. ಇದರ ಪ್ರೀಮಿಯರ್ ಶೋ ವೀಕ್ಷಿಸಿದ ವೀಕ್ಷಕರು ಕೂಡ ಸಿನಿಮಾಕ್ಕೆ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಸ್ವರಾಜ್ ಶೆಟ್ಟಿ ಅವರ ನಟನೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಈ ಸಿನಿಮಾಕ್ಕೆ ಪ್ರೇಕ್ಷಕರು ಫಿದಾಗಿದ್ದಾರೆ. ನಾಯಕಿಯಾಗಿ ದಿಶಾಲಿ ಪೂಜಾರಿ ನಟನೆ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ವಿಶೇಷ ಪಾತ್ರದಲ್ಲಿ ಬಹುಭಾಷಾ ತಾರಾ ನಟರಾದ ಸುಮನ್ ತಲ್ವಾರ್, ಲಂಚುಲಾಲ್ ಕೆಎಸ್ ಅವರು ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಉಳಿದಂತೆ ಸಿನಿಮಾದಲ್ಲಿ ಯುವ ಶೆಟ್ಟಿ, ಪುಷ್ಪರಾಜ್ ಬುಳ್ಳೂರು, ಅನಿಲ್ ಉಪ್ಪಳ, ಭವ್ಯ ಪೂಜಾರಿ, ಪೃಥ್ವಿನ್ ಪೊಳಲಿ, ಉತ್ಸವ್ ವಾಮಂಚೂರು, ನೀತ್ ಪೂಜಾರಿ, ವಿಜಯ್ ಮಯ್ಯ, ಚಂದ್ರಶೇಖರ್ ಸಿದ್ದಕಟ್ಟೆ, ಮನೀಶ್ ಶೆಟ್ಟಿ, ನಮಿತಾ, ಕಿರಣ್, ಸುನಿತಾ, ವಿನಾಯಕ್ ಜಪ್ಪು, ಭಗವಾನ್, ಕೀರ್ತನ್ ಮುಲ್ಕಿ ಇವರ ಅಭಿನಯವು ಅದ್ಭುತವಾಗಿ ಮೂಡಿಬಂದಿದೆ. ಪೂರಲ್ಲ ಶೋಕ ಆತನ್ ಮಸ್ತ್ ಶೋಕ ಆತನ್. different movie. Suman is super. Super song, super acting. ಸೂಪರ್ ಆಡಿಪೊಳಿ. Climax is so good, too good. Super. Next level. It's very good, and this is the different kind of a concept that is introduced first time in Tulu industry. So I want to wish the whole team all the best, and Nikul Matirla bale ee movie support malpule. ಬಾರಿ ಶೋಕದ ಮೂವಿ ತುಳುಟ ಫಸ್ಟ್ ಟೈಮ್ ಇಂಚಿನ ಪಿಕ್ಚರ್ ಬರ್ತೀನಿ. ಸ್ವರಾಜ್ ಶೆಟ್ಟಿ ಬಾರಿ ಶೋಕ ಬಂದಿರು ಪೂರೆಲ್ಲ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಒಕ್ಕೂಟ ಸರ್ಕಾರದ ಆನ್ಲೈನ್ ಗೇಮಿಂಗ್ ತಡೆ ಕಾಯ್ದೆಯನ್ನು A23 ಎಂಬ ಜಾಲತಾಣ ಜೂಜಾಟದ ಸಂಸ್ಥೆಯು ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದೆ. A23 ಎನ್ನುವುದು ಹಣ ಕೊಟ್ಟು ಆಟವಾಡುವ ಅಂತರಬಲೆ ಗೇಮಿಂಗ್ ನೆಲೆಯಾಗಿದೆ. ಹಣ ಆಧಾರಿತ ಆನ್ಲೈನ್ ಆಟಗಳನ್ನು ತಡೆಯುವ ಮಸೂದೆಯನ್ನ ಕೇಂದ್ರ ಸರ್ಕಾರವು ತಂದಿದೆ. ಅದು ಜಾಗತಿಕ ಒಪ್ಪಂದಗಳಿಗೆ ವಿರುದ್ಧವಾದುದಾಗಿದೆ ಎನ್ನುವುದು A23 ವಾದವಾಗಿದೆ. ಮಳೆಗಾಲದ ಅಧಿವೇಶನದಲ್ಲಿ ಪ್ರಮೋಷನಲ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಪಾಸ್ ಆಗಿದೆ. ಕಾಯ್ದೆಯ ಹಂತದಲ್ಲಿ ಇದೆ ಅಂದ್ರೆ ರಾಷ್ಟ್ರಪತಿಗಳ ಸಹಿ ಮಾತ್ರ ಬಾಕಿ ಇದೆ. ಆನ್ಲೈನ್ ಗೇಮಿಂಗ್ ನೆಲೆಗಳಾದ ಡ್ರೀಮ್ 11, ಮೈ 11, ಸರ್ಕಲ್, ವಿನ್ಝೋ, ಝೂಪಿ, ಪೋಕರ್ ಬಾಚಿಗಳು ತಮ್ಮ ಆನ್ಲೈನ್ ಗೇಮ್ಗಳನ್ನು ನಿಲ್ಲಿಸಿವೆ. A23 ಆನ್ಲೈನ್ ನೆಲೆಯು ರಮ್ಮಿ ಮತ್ತು ಪೋಕರ್ ಗೇಮ್ಗಳನ್ನು ಹಣಕ್ಕೆ ಆನ್ಲೈನ್ನಲ್ಲಿ ನಿರ್ವಹಿಸುತ್ತದೆ. ಈಗ ಕೇಂದ್ರ ಪಾಸ್ ಮಾಡಿರುವ ಮಸೂದೆ ವಿರೋಧಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ತಕರಾರು ಅರ್ಜಿ ಹಾಕಿದೆ. 70 ಲಕ್ಷ ಆನ್ಲೈನ್ ಗೇಮ್ ಆಡುವವರ ಹಿತ ಕಡೆಗಣಿಸಬಾರದು ಎಂಬ ವಾದವನ್ನು A23 ಮುಂದಿಟ್ಟಿದೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.